ಪ್ರತ್ಯಕ್ಷೀಕರಿಸಿಕೊಂಡು ವರವನ್ನು ಸಂಗ್ರಹಿಸಿಕೊಂಡರು. ಅದರಿಂದಲೇ ಪ್ರವರ್ತವಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೆಲ್ಲ ಅಧಿಕಾರವನ್ನು ಸ್ಥಾಪಿಸಿದ್ದಾರೆ. ನಾಲ್ಕನೇವನ್ನಾದಂತಹ ದೇವತೆಗಳನ್ನೆಲ್ಲ ಹೊಡೆದು ಓಡಿಸಿದ. ಅವರೆಲ್ಲರೂ ಕಣ್ಣೀರ ಧಾರೆಯನ್ನು ಧರಿಸಿದ. ತಮ್ಮ ಬಲಗಿನ ಕಷ್ಟ ಪರಿಸ್ಥಿತಿಯನ್ನು ಹೇಳಿಕೊಂಡರೂ ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವಮ್ಮ. ನಾವೆಲ್ಲ ಈ ಕಾಲಕ್ಕೆ ಭೀತರಾಗಿದ್ದೇವೆ, ನಿರ್ಭೀತರಾಗಿದ್ದಾರೆ. ಲೋಕಗಳು ವಹಿದ ಗೋಬ್ರಾಹ್ಮಣರನ್ನು ಹಿಂಸಿಸಿದರೆ, ಯಾಗಯಜ್ಞಾದಿಗಳನ್ನೆಲ್ಲ ಹಾಳಸಗಿದರೆ, ದೇವತೆಗಳನ್ನೇ ಸ್ಥಾನವಂತರನ್ನಾಗಿಸಿದ್ದಾನೆ. ಹಿರಿಯ ರೀತಿಯನ್ನು ಕಿರಿದು ದಿನದೊಳಗೆ ಮಹೇಶ್ವರನ್ನು ನಿನಗೆಲ್ಲರಿಗೂ ಕ್ಷೇಮವನ್ನು ಒದಗಿಸಿಬಿಡುತ್ತೇನೆ. ಧರ್ಮವನ್ನು ಧಿಕ್ಕರಿಸಿದರೆ ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತಲೆದೊಟ್ಟಿ ನನ್ನ ಕಿಂಕರನಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯರಾಗಿ, ನಿರ್ಭೀತರಾಗಿ, ಭಯಪಡದಿರಿ. ವಿಶ್ವಕರ್ಮನು ಘನತರದಿ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಭೂಷಣ ವಸನ ಅರ್ಪಿಸಲು
ಒಂದು ಹೆಜ್ಜೆ ಮುಂದೆ ಸಿಕ್ಕೈತೆ. ನನ್ನದೇ ಆಜ್ಞೆ ಇಲ್ಲಿ. ನಿನ್ನನ್ನು ನೋಡಿದ್ರೆ ಒಂದಲ್ಲ ಎರಡು ಅಲ್ಲ ಕಾಲವೆಂಬುದಕ್ಕಾಗಿ ಕಾಲಿನ ಕೇಸರಿ ಅದನ್ನು ಏರಿಕೊಂಡು ಶೋಣಿಕಾಪುರದ ಕಡೆಗೆ ಬಂದವಳ್ಳಿ ಅವರಿಗೆ ಕಳುಹಿಕೊಟ್ಟಂತಹ ಶಂಕರದುರ್ಗರು ಯಾಕೆ ಈ ಶೋಣಿಕಾಪುರಕ್ಕೆ ಬಂದೆ? ನಿನಗೂ ನನಗೆ ಏನು ದ್ವೇಷ?
Bye.